ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಉಚಿತ ಆರೋಗ್ಯ ಮೇಳ ಕಾರ್ಯಕ್ರಮ ನಡೆಯಿತು. ಗುಂಡ್ಲುಪೇಟೆ ಪಟ್ಟಣದ ಕಬ್ಬಹಳ್ಳಿ ಸಾಹುಕಾರ್ ಕೆಸಿ ಸುಬ್ಬಣ್ಣ ಅವರ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆದ ಉಚಿತ ಆರೋಗ್ಯ ಶಿಬಿರವನ್ನು ಪುರಸಭೆಯ ಅಧ್ಯಕ್ಷ ಪಿ ಗಿರೀಶ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ವಿನೂತನ ಪ್ರಯತ್ನ ಇದಾಗಿದೆ ಎಂದು ಹೇಳಿದರು. ಒಂದು ಕಲಿದೆ ಬರುವಂತ ಅತಿಥಿಗಳು, ಒಂದು ಕಲಿದೆ ಬರುವಂತ ಅತಿಥಿಗಳು. ನಾವು ಕಲಿದು ಬರಲ್ಲ, ಒಂದು ಕಲಿದೆ ಬರ್ತವೆ. ಕಲಿದೆ ಬರುವಂತ ಅತಿಥಿಗಳು ಯಾವ್ದಪ್ಪ ಅಂದ್ರೆ BP, ಶುಗರು ಇವೆಲ್ಲ ಕೇಳ್ಕೊತಿರೋದನ್ನ ಬನ್ನಿ ಅಂತ ಏನಪ್ಪಾ ಇಲ್ಲ ತಾನೆ. ನೀವು ಕಲಿದು ಅತಿಥಿಗಳು ನಿಮ್ಮ ಮನೆಗೆ ಬಂದೇ ಬರ್ತವೆ. ಇವತ್ತು BP ಅಂತೀವಿ, ನಾಳೆ ಶುಗರ್ ಅಂತೀವಿ, ನಾಳಿದ್ದು ನನಗೆ ಎದೆ ನೋವು, ಕಾಲು ನೋವು, ಕೈ ನೋವು, ಲಿವರ್, ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಅಂದ್ರೆ ನೀವು ಕಲಿದು ಅತಿಥಿಗಳು ನಿಮ್ಮ ಮನೆಗೆ ಬಂದೇ ಬರ್ತವೆ. ಇನ್ನು ಕಲಿದೇ ಬರೋ ಅತಿಥಿಗಳು ಏನಪ್ಪ ಅಂದ್ರೆ ನಾವು ರಾಜಕಾರಣಿಗಳು ದೇವ್ರ ಮುಂದೆ ನಿಂತ್ಕೋತೀವಿ. ಅಪ್ಪ ನಾನು MLA ಮಾಡಪ್ಪ, ME ಮಾಡಪ್ಪ ನಾವು ಕೇಳ್ಕೊತೀವಿ. ತಹಶೀಲ್ದಾರ್ ನಾನು AC ಮಾಡಿ DC ಮಾಡಿ ಅಂತ ಅವ್ರು ಕೇಳ್ಕೊತಾರೆ. ಡಾಕ್ಟರ್ಗಳು ನಾವು MD PhD ಹಿಂಗೆ ಮುಂದಕ್ಕೆ ಹೋಗೋಣ ಅಂತ ಡಾಕ್ಟರ್ಗಳು ಕೇಳ್ತಾರೆ. ಅದು ನಾವು ಕಲಿದು ಬರೋದಿಲ್ಲ. ಅದಕ್ಕೆ ನಾವು ಕಲಿದೇ ಬರೋಂಥ ಅತಿಥಿಗಳನ್ನ ಜೋಪಾನ ನೋಡ್ಕೋಬೇಕು. ಯಾಕಂದ್ರೆ ನಾವು ಕಲಿದೇ ಬರ್ತಾವಲ್ಲ ಈ ಕಾಯಿಲೆಗಳು, ಜೋಪಾನ ನೋಡ್ಕೋಬೇಕು. ಈಗ ನಾವು ಸ್ಟಾರ್ಟಿಂಗ್ ಹಂತದಲ್ಲೇ ನಮ್ಗೆ ಪ್ರಥಮ ಹಂತದಲ್ಲಿ ನಾವು ಅದನ್ನ ತೋರಿಸ್ಕೊಂಡ್ರೆ ಇವತ್ತು ಬಹಳ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಿದೆ. ನೀವು ಏನೇ ಕಾಯಿಲೆಗೂ ಭಯ ಪಡೋದು ಬೇಡ. ಇವತ್ತು ನಮ್ಗೆಲ್ಲ ಗೊತ್ತಿದೆ. ಇವತ್ತು ಇಡೀ ವಿಶ್ವ ಕರೋನಾದಲ್ಲಿ ನಲುಗು ಹೋಗಿದೆ. ಕರೋನಾ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿಜಿ ರವಿಶಂಕರ್, THO ಡಾಕ್ಟರ್ MS ರವಿಕುಮಾರ್, ತಾಲೂಕು ಪಂಚಾಯತ್ ಇಒ ಕಂಠರಾಜೆ ಅರಸ್, ಪುರಸಭೆಯ ಸದಸ್ಯರಾದ HR ರಾಜಗೋಪಾಲ್, ನಾಗೇಶ್, N ಕುಮಾರ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ವೇಣುಗೋಪಾಲ್ ಬೇರಂವಾಡಿ, V4 ನ್ಯೂಸ್, ಗುಂಡ್ಲುಪೇಟೆ.